ಕಳೆದ ಹಲವು ದಶಕಗಳಿಂದ ಪರಿಹಾರ ಕಾಣದೆ ಜಟಿಲವಾಗಿದ್ದ ಡೀಮ್ಡ್ ಅರಣ್ಯ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಹಾಡಬೇಕೆನ್ನುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ ಪರಿಣಾಮ ಡೀಮ್ಡ್ ಅರಣ್ಯ ಪ್ರದೇಶವನ್ನ ವಿರಹಿತಗೊಳಿಸಿ ಕಂದಾಯ ಭೂಮಿಯನ್ನಾಗಿಸಿ ಅರ್ಜಿ ಸಲ್ಲಿಸಿದ ಎಲ್ಲಾ ನಿವೇಶನ ರಹಿತರಿಗೆ ಹಕ್ಕುಪತ್ರ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಎಲ್ಲಾ ನಿವೇಶನ ರಹಿತರಿಗೂ ಹಕ್ಕುಪತ್ರ ನೀಡಲಾಗುವುದು ಎಂದು ಸಚಿವ ಸುನಿಲ್ ಕುಮಾರ್ ಹೇಳಿದರು. ಅವರು ಕಾರ್ಕಳ ಮಂಜುನಾಥ ಪೈ ಸಭಾಂಗಣದಲ್ಲಿ ಮಂಗಳವಾರ ನಿವೇಶನ ರಹಿತರಿಗೆ ಹಕ್ಕುಪತ್ರ ಹಾಗೂ ಫಲಾನುಭವಿಗಳಿಗೆ ಕಾರ್ಮಿಕ ಇಲಾಖೆಯ ಸವಲತ್ತುಗಳನ್ನು ವಿತರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಕಳ ಪುರಸಭೆ ಅಧ್ಯಕ್ಷೆ ಸುಮಾ ಕೇಶವ, ಉಪಾಧ್ಯಕ್ಷೆ ಪಲ್ಲವಿ ಪ್ರವೀಣ್, ಮುಖ್ಯಾಧಿಕಾರಿ ರೂಪಾ ಶೆಟ್ಟಿ ಉಪಸ್ಥಿತರಿದ್ದರು. ಇವತ್ತಿನ ಬಿಜೆಪಿ ಸರ್ಕಾರ ಪರಿಹಾರವನ್ನ ಇವತ್ತು ಕೊಟ್ಟಿದೆ. ಹಕ್ಕುಪತ್ರ ಕೊಡ್ತಾ ಇರೋದಕ್ಕೆ ಖುಷಿ ಇದೆಯಲ್ವ? ಗಟ್ಟಿ ಹೇಳಿ, ಖುಷಿ? ఏదో ವರ್ಷ నుంచి ಎಂಗ್ಲೆಗೆ ಹಕ್ಕುಪತ್ರ ಇಚ್ಚಿ ಅದು ಪಡೆದೇ ಕಾತೋನಿತ್ತಿನಕ್ಕೆ ಸರ್ಕಾರಿ ಜಾಗಡಿ ಇಲ್ಲೇ ಕಟ್ಟಿದ ಕುಲ್ದಿನ ಪಾಪದಕ್ಕೆ ಹರಿ ಮಲ್ಲಕಲ ಪಾಪದಕ್ಕೆ 5 ಸೆನ್ಸ್ 3 ಸೆನ್ಸ್ ಕುಲ್ದಿ 5 ವರ್ಷದ ತುಂಬು 2 ವರ್ಷದ ತುಂಬು ಎಲ್ಲ ಕುಲ್ದಿನ ಕನಿಷ್ಠ 20 ವರ್ಷದ ತುಂಬು ಕುಲ್ದಿನ ಚಿತ್ತ ಪಾಪದಕ್ಲೆಗೆ ಹಕ್ಕುಪತ್ರ ಕೊರ್ಪುರ ಚಿತ್ತ ಕಾರ್ಯಕ್ರಮ ಹಿಂಗೆ ನಡೆದು ಇಂದು ವರ್ಷ ನಮ್ಮ ಸರ್ಕಾರಿ ಜಾಗ ಇಲ್ಲಿ ಕಟ್ಟಿದ ಕುಲ್ದಿತ್ತಾಡಲ್ಲ ಅರ್ಜಿ ಕೊಡ್ದಿತ್ತಾಡಲ್ಲ ಎಂಗ್ಲೆ ಹಕ್ಕುಪತ್ರ ದಿಕ್ಕದಿಗೆ ಚಿತ್ತ ಬೇನೆ ಮಾತ್ರ ಮನಸ್ಸಿಡ್ಲ ಇಟ್ಟಿದೆ.